ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಬಿ ಸದಾನಂದ ಪುಂಜ ಅವರು ಸಜಿಪಮೂಡ ಗ್ರಾಮದ ಅಭಿವೃದ್ಧಿಯ ಹರಿಕಾರ. ಅವರ ಚಿಂತನೆ ಗ್ರಾಮದಲ್ಲಿ ಬದಲಾವಣೆ ತರುವಲ್ಲಿ ಪ್ರಧಾನ ಪಾತ್ರವಹಿಸಿದೆ ಎಂದು ಮಾಜಿ ಸಚಿವ ರಮನಾಥ್ ರೈ ಹೇಳಿದ್ದಾರೆ. ಸಜಿಪಮೂಡ ಗ್ರಾಮ ಪಂಚಾಯತ್ನಲ್ಲಿ ಸುದೀರ್ಘ 40 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಬಿ ಸದಾನಂದ ಪೂಜಾ ಅವರಿಗೆ ಸಜಿಪಮೂಡ ಗ್ರಾಮ ಪಂಚಾಯತ್ ವತಿಯಿಂದ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಶ್ರದ್ಧಾಂಜಲಿ ಸಭೆಯಲ್ಲಿ ನುಡಿ ನಮನ ಸಲ್ಲಿಸಿ ಮಾತನಾಡಿದ ಅವರು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಇಡೀ ಜಿಲ್ಲೆಯ ಅಭಿವೃದ್ಧಿ ಕಾರ್ಯವನ್ನು ಅವರು ಮಾಡಿದ್ದಾರೆ ಎಂಬುದಕ್ಕೆ ಅನೇಕ ಸಾಕ್ಷಿಗಳು ನಮ್ಮ ಕಣ್ಣ ಮುಂದೆ ಜೀವಂತವಾಗಿದೆ. ಪ್ರಶ್ನಾತೀತ ನಾಯಕರಾಗಿ ಅವರು ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿ ಜನಮಾನಸದಲ್ಲಿ ಉಳಿದುಕೊಂಡಿದ್ದಾರೆ ಎಂದರು. ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವೈಶಿಷ್ಟ್ಯವಾದ ವ್ಯಕ್ತಿ ನಮ್ಮ ರೈತರು ಬಂದಿರ ರಾಜ್ಯಾಧ್ಯಕ್ಷರು 40 ವರ್ಷದ ಆರ್ನ ರಾಜಕೀಯ ಜೀವನಗಳು ಪಕ್ಷಭೇದ ಮರೆತದೆ ಮಾತ ಏರ್ ಆರ್ನ ಕೈಟ್ ವಿಶೇಷವಾಗಿ ಸಜಿಪಮೂಡ ಮುನ್ನೂರು ಸುತ್ತಮುತ್ತ ಸೆಕ್ಟರ್ಗಳು ಸುತ್ತಮುತ್ತದ ಮಾತ್ರ ಗ್ರಾಮದ ಜನರ ಅಭಿಮಾನವನ್ನು ಪಡೆದು ವಿಶೇಷವಾದ ಸಜಿಪಮೂಡದ ಗ್ರಾಮದ ಬೆಳವಣಿಗೆ ಬಗ್ಗೆ ವಿಶೇಷವಾದ ಆಸಕ್ತಿ ಕೊರಡು ಆಮೇಲೆ ಕುಟುಂಬದ ಶಕ್ತಿ